ನೋಡಿ ನಮ್ಮ ವಿಫಲತೆ ಅಂತ ನಿಮ್ಮದೇ ವಿಫಲತೆ ಅಲ್ವಾ? ನಮ್ಮ ವಿಫಲತೆ ಅಂತೂ ನೋಡಕ್ ಬರಲ್ಲ. ನಮ್ಮ ಸಂಘಟನೆ ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಯಾವುದೇ ಸರ್ಕಾರ ಬರಲಿ, ನಮ್ದು ಸಮಾಜದ ರಕ್ಷಣೆಗೋಸ್ಕರ, ಧರ್ಮದ ನಂಬಿಕೆಗಳ ರಕ್ಷಣೆಗೋಸ್ಕರ ನಾವು ಹೋರಾಟ ಅನಿವಾರ್ಯ ಅಂತ ಹೇಳಿದ್ರೆ ಹೋರಾಟ ಮಾಡುವಂತ ನಿಶ್ಚಯ. ಅದು ಯಾರೇ ಬೇಕಾದ್ರೆ. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಬ್ಬ ಪ್ರಧಾನಮಂತ್ರಿ ವಿರುದ್ಧ ಅವನ ಸಾವು ಅಂತ ಹೇಳುವಂತ ಉಲ್ಲೇಖವನ್ನು ಬರ್ಕೊಂಡು ಬಂದಿದ್ದಾರೆ. ಯಾರೇ ಪ್ರಧಾನಮಂತ್ರಿ ಯಾರೇ ಆಗಲಿ, ಒಬ್ಬ ಅಧಿಕಾರಿ ತನ್ನ ಡೆಸಿಗ್ನೇಷನ್ ಬಳಸಿಕೊಂಡು ಬಂದಿದ್ದಾರೆ, ಸುಮ್ಮನೆ ಕೂತಿದ್ದಾರೆ. ಇಲಾಖಾ ಅಧಿಕಾರಿಗಳು ಇದನ್ನು ಗಮನ ಹರಿಸಬೇಕಿತ್ತು. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಲಾಖಾ ಅಧಿಕಾರಿಗಳು ಇವತ್ತು ಚಳಿ ಬಿಟ್ಟು ಕೆಲಸ ಮಾಡೋದನ್ನ ನೀವು ಯೋಚನೆ ಮಾಡದಿದ್ರೆ, ಹಿಂದೂಗಳಿಗೆ ತೊಂದರೆ ಏನು ಆಗುವುದಿಲ್ಲ ಅಂತ ಯೋಚನೆ ಮಾಡಿದ್ರೆ, ನಾನು ಅದನ್ನೇ ಉಲ್ಲೇಖ ಮಾಡಿದ್ದೆ. ಬೆಳ್ಳಾರಿಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ನಮ್ಮ ಸಂಘಟನೆ ಕಾರ್ಯಕರ್ತ ಪ್ರವಾದಿಯ ಬಗ್ಗೆ ಬರೆದಿದ್ದ. ಆಯ್ತು, ಅವ್ರಿಗೆ ನೋವಾಗಿದೆ, ತಪ್ಪು ಸ್ವಾಮಿ, ಬಂಧನ ಆಗಿದೆ. ಅಲ್ಲಿ ನಾವೇನೋ ಪ್ರತಿಭಟನೆ ಮಾಡಿಲ್ಲ. ಯಾಕೆ ಬಂಧನ ಮಾಡಿದ್ರಿ? ಮುಸಲ್ಮಾನರಿಗೆ ನೋವಾಗಿದೆ, ಬಂಧನ ಮಾಡಿದ್ರೆ ಜೈಲಿಗೆ ಕಳಿಸಿದ್ರಿ. ಇವತ್ತು ಅದೇ ಪ್ರಶ್ನೆಯನ್ನು ಕೇಳ್ತಾ ಇರೋದು, ಕೋಟ್ಯಾಂತರ ಹಿಂದೂಗಳಿಗೆ ನೋವಾಗಿದೆ, ಇವತ್ತು ಯಾಕೆ ಬಂಧನ ಮಾಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ವಾ? ಪೊಲೀಸ್ ಇಲಾಖೆಗೆ ನೀವು ಕಾಕಿ ಹಾಕಿಲ್ವಾ? ಇವತ್ತು ನಾವು ಕೇಳಬೇಕಲ್ಲ. ಇವತ್ತು ಕಾನೂನು ಅದೇ ಕಾನೂನಲ್ವಾ? ಇವತ್ತು ಇದನ್ನು ಮಾಡಬೇಕಾದ ಅಧಿಕಾರಿಗಳನ್ನು ಯಾರು ಪ್ರಶ್ನೆ ಮಾಡಬೇಕು? ಜನಪ್ರತಿನಿಧಿಗಳು ಪ್ರಶ್ನೆ ಮಾಡಬೇಕು, ಬಿಟ್ಟರೆ ನಾವು ಪ್ರಶ್ನೆ ಮಾಡ್ತೀವಿ. ಜನಪ್ರತಿನಿಧಿಗಳು ಇವತ್ತು ಅವರಿಗೂ ನಿನ್ನೆ ಎಲ್ಲ ಜನಪ್ರತಿನಿಧಿಗಳು ಇಲ್ಲಿಯ ಸುನೀಲ್ ಕುಮಾರ್ ಅವರಿಗೆ, ಮಾನ್ಯ ಉಸ್ತುವಾರಿ ಸಚಿವರಿಗೂ ಮಾತಾಡಿದ್ದೀವಿ, ಅಂಗಾರ್ ಅವರಿಗೆ, ಸುಳ್ಯದ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಮತ್ತೆ ಸಚಿವರು ಅವರಿಗೂ ಮಾತಾಡಿದ್ದೀವಿ, ನಮ್ಮ ಪುತ್ತೂರು ಶಾಸಕರಿಗೂ ಮಾತಾಡಿದ್ದೀವಿ. ಅವ್ರು ಮಾಡ್ತೀವಿ. ಮುಖ್ಯಮಂತ್ರಿಗಳು ನಿನ್ನೆ ಇರ್ಲಿಲ್ಲ, ಇವತ್ತು ಬಂದ ತಕ್ಷಣ, ದೆಹಲಿಯಿಂದ ಬಂದ ತಕ್ಷಣ ಇವತ್ತು ಮಧ್ಯಾಹ್ನ ಕೂತು ಇವತ್ತು ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅರಣ್ಯ ಇಲಾಖೆ ಇರ್ತಕ್ಕಂಥ ಇವತ್ತು ಮುಖ್ಯಮಂತ್ರಿಗಳ ಹೊರಟು ಹೋಗಿದೆ. ಸಿಸಿಎಫ್ ನಾನು ನೇರವಾಗಿ ಫೋನಲ್ಲಿ ಮಾತಾಡಿದ್ದೆ. ಇಲ್ಲಿಯ ಸಮಗ್ರವಾಗಿರ್ತಕ್ಕಂಥ ಏನು ದೊಡ್ಡದಾಗಿರ್ತಕ್ಕಂಥ ಅಪರಾಧವನ್ನು ಅವರ ಮುಖಾಂತರ ಮಾತಾಡಿದ್ದೀವಿ, ಪೊಲೀಸ್ ಮೇಲಾಧಿಕಾರಿಗಳಿಗೆ ಮಾತಾಡಿದ್ದೀವಿ, ಅವ್ರಿಗೆ ಗೊತ್ತಿದೆ. ಯಾರು ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ಡಿಸಿಗೆ ಸರ್ಕಾರಕ್ಕೆ ಡಿಸಿ ಮುಖಾಂತರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಪುತ್ತೂರಿಗೆ ಬಂದಿದ್ರು, ಅವ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಇವತ್ತು ಸೆಷನ್ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನ ಸಂದರ್ಭ ಇದು ಪ್ರಸ್ತಾಪ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತಿದ್ರೆ ಇವತ್ತು ಜನಪ್ರತಿನಿಧಿಗಳು ಗಮನಿಸಬೇಕು, ತಕ್ಷಣ ಅವನನ್ನ ಅಮಾನತು ಮಾಡುವಂತ ಮತ್ತೆ ಬಂಧನ ಮಾಡುವಂತ ಕೆಲಸಕ್ಕೆ ಇಲಾಖಾ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ನಿಮಗೆ ನ್ಯಾಯ ಒದಗಿಸಿಕೊಡ್ತೇವೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾಳೆ ಸಂಜೆ ತನಕ ನಾವು ಕಾಯ್ತಾ ಇದ್ದೀವಿ. ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಈ 5 ಕಡೆ ಸ್ಟೇಷನ್ಗಳ ಮುಂಭಾಗ ಪ್ರತಿಭಟನೆ ನಡೆಯುತ್ತೆ. ಮತ್ತೆ ಇವರ ಮೂಲ ಇರ್ತಕ್ಕಂಥದ್ದು ಫಾರೆಸ್ಟ್ ಇಲಾಖೆ, ಸಿಸಿಎಫ್ ಅವರಿಗೆ ಇದರ ಅಧಿಕಾರ ಇರ್ತಕ್ಕಂಥ, ಒಬ್ಬ ಸಸ್ಪೆಂಡ್ ಮಾಡುವಂತ ಅಧಿಕಾರ ಇರ್ತಕ್ಕಂಥ. ನೆನಪಿಟ್ಟುಕೊಳ್ಳಿ, ಇವತ್ತು ಮಂಗಳೂರಿನಲ್ಲಿ ಇರ್ತಕ್ಕಂಥ ಸಿಸಿಎಫ್ ಕಚೇರಿ ಮಂಗಳೂರಿನಲ್ಲಿದೆ, ಕಮಿಷನ್ ಭಾಗದಲ್ಲಿ. ಇವತ್ತು ಸೆಕ್ಷನ್ ಅಂತದೇನೋ ಇರೋ ಕಾರಣ ಶಾಂತಿ ಸುವ್ಯವಸ್ಥೆ ನಮ್ಮದು ಭಾಗ ಅಂತ ಹೇಳೋ ಕಾರಣಕ್ಕೋಸ್ಕರ ಸುಮ್ಮನೆ ಇದ್ವಿ. ಇಲ್ಲ ಅಂತಿದ್ರೆ ಅದೇ ಸಿಸಿಎಫ್ ಕಚೇರಿಯ ಮುಂದೆನೆ ಅಹೋರಾತ್ರಿ ಭಜನೆ ಮಾಡೋದ್ರ ಮುಖಾಂತರ, ಉಪವಾಸ ಕೂತ್ಕೊಳ್ಳೋದ್ರ ಮುಖಾಂತರ ಸಿಸಿಎಫ್ ಕಚೇರಿಯ ಯಾವತ್ತಿನ ತನಕ ಇವನ್ನ ಅಮಾನತು ಮಾಡ್ಲಿಕ್ಕೆ ನೀವು ಆಗೋದಿಲ್ವಾ, ಅವತ್ತಿನ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳೋದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಳಸಿಕೊಂಡು ಒಬ್ಬ ಸರ್ಕಾರಿ ಅಧಿಕಾರಿ ಇದ್ದುಕೊಂಡು ಈ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅವಮಾನಕಾರಿ ಅಂತ ಹೇಳುವ ದೃಷ್ಟಿಯಿಂದ ಮೊನ್ನೆ ಕಳೆದ ಗುರುವಾರ ನಾವು ಪುತ್ತೂರು ಅರಣ್ಯ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದೀವಿ. ಅಲ್ಲಿ ಇಲಾಖಾ ಅಧಿಕಾರಿಗಳು, ಮೇಲಾಧಿಕಾರಿಗಳು ನಮ್ಗೆ ಭರವಸೆ ಕೊಟ್ಟಿದ್ರು, ಇಂಥದ್ದು ಅವ ಮಾಡ್ತಾ ಇರ್ತಕ್ಕಂಥ ನೇರವಾಗಿ ಅವರೇ ಹೇಳಿದ್ರು. ಇವತ್ತು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬಂದಿದೆ, ಇದು ತಪ್ಪು, ತನ್ನ ಪದನಾಮವನ್ನು ಬಳಸಿಕೊಂಡು ಯಾರು ಈ ರೀತಿ ಕೆಲಸಗಳನ್ನು ಮಾಡಬಾರದು ಅಂತ ಹೇಳುವಂಥದ್ದು ಅಧಿಕಾರಿಗಳು ಹೇಳಿದ್ರು. ಅವರನ್ನ ಕಾನೂನು ಕ್ರಮ ಮುಖಾಂತರ ಸಸ್ಪೆಂಡ್ ಮಾಡ್ತೀವಿ, ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳೋದನ್ನ ಇಲಾಖೆಗಳು, ಪೊಲೀಸ್ ಇಲಾಖೆ ಮತ್ತೆ ಫಾರೆಸ್ಟ್ ಇಲಾಖೆಗಳು ಹೇಳಿದ್ವಿ. ಅತ್ಯಂತ ನೋವು ಇವತ್ತು ಏನು ಅಂತ ಕೇಳಿದ್ರೆ, 24ನೇ ತಾರೀಕಿಗೆ ಕೇಸ್ ದಾಖಲು ಮಾಡಿದ್ದೀವಿ. 24ನೇ ತಾರೀಕಿಗೆ ನಾವು ದೂರನ್ನ ಕೊಟ್ಟಿದ್ವಿ. 25ನೇ ತಾರೀಕಿಗೆ ಕೇಸ್ ದಾಖಲಾಗಿದೆ. ಅದು ನಾನ್ ಬೈಲೇಬಲ್ ಕೇಸ್ ಸೆಕ್ಷನ್ ಪ್ರಕಾರ ಇವತ್ತು ಕೇಸ್ ದಾಖಲಾಗಿದೆ. ಇವತ್ತು ನಾವು ಆಗ್ರಹ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು, ಆ ಅಧಿಕಾರಿ ಏನು ಇವತ್ತು ಸಹ ಅದೇ ಖಾಕಿ, ಇವತ್ತು ಇಲಾಖೆಯ ಸಮವಸ್ತ್ರವನ್ನು ಬಳಸಿಕೊಂಡು ತಾನು ಡ್ಯೂಟಿಯಲ್ಲಿ ಇದ್ದಾನೆ ಅಂತ ಹೇಳೋದನ್ನ ಇಷ್ಟರವರೆಗೆ ಒಂದು ನೆನಪಿರ್ಲಿಲ್ಲ, ತಾನು ಡ್ಯೂಟಿಯಲ್ಲಿ ಇದ್ದೇನೆ ಅಂತ. ಇವತ್ತು ಬಂಧನ ಆಗುವ ಭೀತಿಯಿಂದ ನಾನು ಡ್ಯೂಟಿಯಲ್ಲಿ ಇದ್ದೇನೆ ಅಂತ ಹೇಳುವಂತ ವಿಚಾರವನ್ನ ಬಳಸಿಕೊಂಡು ಇವತ್ತು ಓಡಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀವಿ, ನಾಳೆ ಸಂಜೆ ಒಳಗಡೆ ನೀವು ಅವನನ್ನ ಅರೆಸ್ಟ್ ಮಾಡದೆ ಹೋದ್ರೆ ಗುರುವಾರ ಪುತ್ತೂರು ನಮ್ಮ ಸಂಘಟನಾ ಜಿಲ್ಲೆಯ 5 ಪೊಲೀಸ್ ಸ್ಟೇಷನ್ಗಳ ಎದುರುಗಡೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಸಂಘಟನೆ ಸಿದ್ಧ ಆಗಿದೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಬೆಳ್ಳಾರಿ ಸ್ಟೇಷನ್ ಮುಂಭಾಗ, ಉಪ್ಪಿನಂಗಡಿಯ ಪೊಲೀಸ್ ವೃತ್ತ ನಿರೀಕ್ಷಕರ ಕಚೇರಿ ಮುಂಭಾಗ, ಕಡಬ ಪೊಲೀಸ್ ಸ್ಟೇಷನ್ ಮುಂಭಾಗ, ಬೆಳ್ತಂಗಡಿಯ ವೃತ್ತ ನಿರೀಕ್ಷಕರ ಕಚೇರಿ ಮುಂಭಾಗ, ಪುತ್ತೂರು ನಗರ ಠಾಣಾ ವ್ಯಾಪ್ತಿಯ
ಪೊಲೀಸ್ ವೃತ್ತ ನಿರೀಕ್ಷಕರ ಕಚೇರಿ ಮುಂಭಾಗದಲ್ಲಿ ಒಟ್ಟು 5 ಕಡೆಗಳಲ್ಲಿ ಗುರುವಾರ 10 ಗಂಟೆಗೆ ಸರಿಯಾಗಿ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಮತ್ತೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇವೆ, ನಾವು ತಯಾರಾಗಿದ್ದೀವಿ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ದಾಖಲು ಮಾಡಿದ್ರು ಸಹ ಒಬ್ಬ ಅಧಿಕಾರಿಯನ್ನ ಇವತ್ತು ಬಂಧನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದರ ಹಿಂದೆ ಯಾರಿದ್ದಾರೆ ನೀವು ಹೇಳಿ, ಪೊಲೀಸ್ನವರು ಇಲಾಖೆ ಹೇಳಿ, ಇದರ ಹಿಂದೆ ಯಾರ್ದು ಪ್ರೆಷರ್ ಇದೆ ಅಂತ ಹೇಳಿ. ಇವತ್ತು ನೇರವಾಗಿ ಹೇಳ್ತಾ ಇದ್ದೀವಿ, ಯಾವುದೇ ಪಕ್ಷ ಇರಬಹುದು ಅಥವಾ ಯಾವುದೇ ವ್ಯಕ್ತಿ ಇರಬಹುದು, ಇಂತಹ ಕೆಟ್ಟ ಚಾಳಿ ಹೊಂದಿರತಕ್ಕಂಥ ಹುಚ್ಚನನ್ನ ಬೆಂಬಲ ಮಾಡಿದ್ರೆ ನೀವು ಖಂಡಿತವಾಗಿ ಸರ್ವನಾಶ ಆಗಿ ಹೋಗ್ತೀರಾ ಅಂತ ಹೇಳುವಂತ ಎಚ್ಚರಿಕೆಯನ್ನು ಹೇಳ್ತಾ ಇದೀವಿ. ನಿನ್ನೆ ಸದನದಲ್ಲಿ ಬಿ.ಕೆ. ಹರಿಪ್ರಸಾದ್ ಅಂತ ಹೇಳುವಂತ ವಿಧಾನ ಪರಿಷತ್ ಸದಸ್ಯ ಉಲ್ಲೇಖ ಮಾಡ್ತಾರೆ, ಅವರು ಮನೆಗೆ ದಾಳಿ ಮಾಡ್ತಾ ಇದ್ದಾರೆ. ಯಾರ ಮನೆಗೆ ದಾಳಿ ಮಾಡಿದ್ದಾರೆ? ಸಂಜೀವ ಪೂಜಾರಿ ಮನೆಗೆ ದಾಳಿ ಮಾಡಿ ನಮ್ಗೇನು ದೊಡ್ಡ ಕೆಲಸ ಅಲ್ಲ. ಆದ್ರೆ ಇದು ಇವತ್ತು ಒಬ್ಬ ಹಿಂದೂ ಈ ಕೆಲಸ ಮಾಡ್ತಾ ಇದ್ದಾನೆ, ನಾಳೆ ಸರಿಯಾಗಬೇಕು ಅಂತ ಹೇಳುವಂತ ಯೋಚನೆ ಇಟ್ಕೊಂಡು ಅವನ ಮೇಲೆ ಕಂಪ್ಲೇಂಟ್ ಮಾಡಿದೀವಿ, ಅವನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳುವಂತ ಆಗ್ರಹ ಮಾಡಿದೀವಿ. ಆದ್ರೆ ಅದೇ ಒಬ್ಬ ಪಕ್ಷದ ಜವಾಬ್ದಾರಿ ಇರತಕ್ಕಂಥ ವಿಧಾನ ಪರಿಷತ್ ಸದಸ್ಯ ಇವತ್ತು ಅವನ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದೇ ಬೆಳ್ಳಾರಿ ಸ್ಟೇಷನ್ ಅಲ್ಲಿ 2-3 ತಿಂಗಳ ಹಿಂದೆ ಒಬ್ಬ ಪ್ರವಾದಿಯ ಬಗ್ಗೆ ಬರೆದಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಆಗಿತ್ತು. ಸರಿಯಪ್ಪ, ಇನ್ನೊಬ್ಬರ ಭಾವನೆಗೆ ಅಡ್ಡಿ ಮಾಡಬಾರ್ದು, ನಾವು ಒಪ್ಕೊಳ್ತೀವಿ. ಅವನು ಜೈಲಿಗೆ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಇದೇ ಘಟನೆ ನಡೆದಿತ್ತು. ಪ್ರವಾದಿಯ ಬಗ್ಗೆ ನವೀನ್ ಅಂತ ಹೇಳುವಂತ ಒಬ್ಬ ಯುವಕ ಏನೋ ಬರ್ದಿದ್ದಾನೆ, ಫೇಸ್ಬುಕ್ ಅಲ್ಲಿ ಬರ್ದಿದ್ದಾನೆ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದ್ರು, ಒಬ್ಬ ದಲಿತ ಶಾಸಕರ ಮನೆಗೆ ಬೆಂಕಿ ಹಾಕಿದ್ರು. ನಮ್ಮ ಸಂಘಟನೆ ಈ ಕೆಲಸವನ್ನು ಮಾಡುವುದಿಲ್ಲ. ನಮಗೆ ಈ ದೇಶದ ಶಾಂತಿ ಸುವ್ಯವಸ್ಥೆ ನಮ್ಗೆ ಮುಖ್ಯ. ಯಾರು ಉಳಿಸ್ಕೊಳ್ಬೇಕಂದ್ರೆ ಬೇರೆ ಯಾರು ಬಂದು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ದೇಶವನ್ನು ಉಳಿಸ್ಕೊಳ್ಳಬಹುದು ನಾವೇ ತಗೊಂಡು ನಮ್ಗೆ ಗೊತ್ತಿರುವ ಕಾರಣಕ್ಕೋಸ್ಕರ ಇಷ್ಟು ಬೆಂಕಿ ಹಾಕುವ ಕೆಲಸಕ್ಕೆ ನಾವು ಹೋಗಿಲ್ಲ. ಅನಿವಾರ್ಯ ಬೆಂಕಿ ಹಾಕಬೇಕು ಅಂತ ಹೇಳಿದ್ರೆ ಅದು ನಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಇಲಾಖೆಗಳು ಸುಮ್ಮನೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಮ್ಮ ಸಾಧನೆಗೆ ಒಂದು ಮಿತಿದೆ ಅಂತ ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ? ನಮ್ಮ ನೋವು ಇವತ್ತು ಜನಪ್ರತಿನಿಧಿಗಳು ಅಥವಾ ನಮ್ಮ ಇವತ್ತು ಯಾರು ಈ ಮೇಲಾಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ವಾ?